ಮೂರನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಯುವಕ ಕಾಂಗ್ರೆಸ್ಸಿನ ಜಿಲ್ಲೆಯ ಆದೇಶದಂತೆ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ನೇತೃತ್ವದಲ್ಲಿ ಯುವಕ ಕಾಂಗ್ರೆಸ್ಸಿನವರು ಉಳ್ಳಾಲ್ ಬ್ಲಾಕ್ ಯುವಕ ಕಾಂಗ್ರೆಸ್ಸಿನವರು ಏರ್ಪಡಿಸಿದಂಥ ರಕ್ತದಾನ ಶಿಬಿರ ಈಗಾಗಲೇ ಉದ್ಘಾಟನೆಗೊಂಡು ಸುಮಾರು ಯುವಕರು ರಕ್ತದಾನವನ್ನು ಮಾಡಿರುತ್ತದೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸ ಆದರೆ ಇವತ್ತು ಯುವಕ ಕಾಂಗ್ರೆಸ್ಸಿನವರು ಜೀವದಾನ ಮಾಡುವಂಥ ಕೆಲಸವನ್ನು ಉಳ್ಳಾಲ್ ಬ್ಲಾಕ್ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಫಿರೋಜ್ ಮಲಾಲ್ರವರ ನೇತೃತ್ವದಲ್ಲಿ ಯುವಕ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಲ್ಲದೆ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ಕೂಡ ರಕ್ತದಾನ ಮಾಡಿ ಯುವಕ ಕಾಂಗ್ರೆಸ್ಸಿಗೆ ಪ್ರೋತ್ಸಾಹ ನೀಡಿಕೊಂಡು ಅವರೊಟ್ಟಿಗೆ ನಾವು ಇದ್ದೇವೆಂಬ ಇದನ್ನು ತೋರಿಸಿಕೊಡುವಲ್ಲಿ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಸಹಕರಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ಯುವಕ ಕಾಂಗ್ರೆಸ್ಸಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವರೊಟ್ಟಿಗೆ ಇರ್ತದೆ. ಉತ್ತಮವಾದ ಜನಸೇವೆ ಮಾಡುವಂಥ ಅವಕಾಶವನ್ನು ಫಿರೋಜ್ ಮಲಾರ್ರವರ ನೇತೃತ್ವದಲ್ಲಿ ಉಳ್ಳಾಲ್ ಬ್ಲಾಕ್ ಯುವಕ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಮುಂದೆ ಕೂಡ ನಾವು ನಮ್ಮ ಸಂಪೂರ್ಣ ಸಹಕಾರ ನೀಡಿ ಈ ರಾಷ್ಟ್ರದ ಸಂವಿಧಾನವನ್ನು ಹೇಗೆ ರಕ್ಷಣೆ ಮಾಡ್ತೇವೆ ಅದೇ ರೀತಿ ಜನರ ಜೀವನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಯುವಕ ಕಾಂಗ್ರೆಸ್ಸಿನವರ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಎಲ್ರಿಗೂ ಒಂದು ಮಾದರಿಯಾಗಿ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನನ್ನ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. ಗಣರಾಜ್ಯೋತ್ಸವ ಪ್ರಯುಕ್ತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಉಳ್ಳಾಲ ಯುವ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತೊಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಅವರಿಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಹಾಗೂ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ರಕ್ತದಾನ ಶ್ರೇಷ್ಠ ದಾನ. ರಕ್ತ ಯಾವುದೇ ಮೆಡಿಸಿನ್ ಕಂಪನಿಗಳಲ್ಲಿ ಔಷಧಿಗಳನ್ನು ತಯಾರು ಮಾಡ್ಬೋದು ಅಥವಾ ಇನ್ನಿತರ ರೋಗಕ್ಕೆ ಬೇರೆ ಬೇರೆ ಮದ್ದುಗಳನ್ನು ಕಂಡುಹಿಡುತ್ತದೆ. ಆದರೆ ರಕ್ತವನ್ನು ಒಂದು ತಯಾರು ಮಾಡುವಂಥದ್ದು ಯಾವುದೇ ಕಂಪನಿಗಳಿಂದ ಸಾಧ್ಯ ಇಲ್ಲ. ಅದು ಮನುಷ್ಯರೇ, ಮಾನವೀಯ ಗುಣವುಳ್ಳ ಮನುಷ್ಯರು ನೀಡಿದ ರಕ್ತದಿಂದ ಮಾತ್ರ ಇನ್ನೊಂದು ಜೀವವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ. ನಿಜವಾಗ್ಲೂ ರಕ್ತದಾನ ಬಹಳ ಅಗತ್ಯವಾಗಿದೆ. ಕೆಲವೊಂದು ರೋಗಿಗಳು ಆಸ್ಪತ್ರೆಯಲ್ಲಿ ರಕ್ತಕ್ಕಾಗಿ ಪರದಾಡುವಂಥ ಸಂದರ್ಭದಲ್ಲಿ ರಕ್ತದ ಕೊರತೆಯನ್ನು ಕಂಡಾಗ ಇವತ್ತು ಯುವ ಕಾಂಗ್ರೆಸ್ನವರು ಇಂತಹ ತೊಂದರೆಗಳು ಮುಂದಕ್ಕೆ ಆಗಬಾರ್ದು ಮತ್ತು ರಕ್ತದಾನದಿಂದ ಯಾವುದೇ ತೊಂದರೆ ಇಲ್ಲ. ರಕ್ತದಾನ ಮುಖಾಂತರ ರಕ್ತದಾನ ಮಾಡಿದಾಗ ಖಂಡಿತವಾಗಲೂ ಈ ದಾನಕ್ಕೆ ಭಾಳಷ್ಟು ಶ್ರೇಷ್ಠವಾದಂಥ ಮೌಲ್ಯ ಇದೆ ಅನ್ನುವಂಥ ಮಾತನ್ನು ಅರಿತುಕೊಂಡು ಇವತ್ತು ಉಳ್ಳಾಳ ಯುವ ಕಾಂಗ್ರೆಸ್ ಘಟಕ ಹಾಗೂ
ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಯು ಟಿ ಖಾದರ್ ಅವರ ನಿರ್ದೇಶನದಂತೆ ಫಿರೋಜ್ ಮಲಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಇವರಿಗೆ ಉತ್ತಮವಾದಂಥ ಎಲ್ಲ ರೀತಿಯ ಅವರ ನೆನೆಸಿದ ಕಾರ್ಯಗಳು ಸುಖ ಸಂತೋಷದಿಂದ ಕೂಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಉಳ್ಳಾಲ ಬ್ಲಾಕ್ ಯೂತ್ ಕಾಂಗ್ರೆಸ್ ವತಿಯಿಂದ ನಡೆಯುವಂಥ ಬೃಹತ್ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರ್ತಾರೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದಂಥ ಉಳ್ಳಾಲ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ಬಹುಶಃ ರಕ್ತದಾನ ಮಹಾದಾನ ಅಂತ ಹೇಳುತ್ತಾರೆ. ಒಂದು ಜೀವವನ್ನು ಉಳಿಸಬೇಕು ಅಂತಾದರೆ ರಕ್ತ ಬಹಳಷ್ಟು ಅಗತ್ಯ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಿಬಿರವನ್ನು ಆಯೋಜನೆ ಮಾಡಿದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತಾ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯೂತ್ ಕಾಂಗ್ರೆಸ್ನ ಸದಸ್ಯರು ರಕ್ತದಾನವನ್ನು ಮಾಡಬೇಕು. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳು ಯೂತ್ ಕಾಂಗ್ರೆಸ್ ಉಳ್ಳಾಲ ಬ್ಲಾಕ್ ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆಯಲಿ ಅಂತ ಶುಭ ಹಾರೈಸ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಯು ಟಿ ಖಾದರ್ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಫಿರೋಜ್ ಮಲಾರ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ನಿಜವಾಗಿ ದೇಶ ಉಳಿಯಬೇಕಾದರೆ ಸಂವಿಧಾನ ಎಷ್ಟು ಮುಖ್ಯನೋ ಹಾಗೆಯೇ ಒಂದು ಜೀವ ಉಳಿಯಬೇಕಾದರೆ ರಕ್ತ ಅಷ್ಟೇ ಮುಖ್ಯ. ಎಷ್ಟೋ ಜೀವಗಳು ರಕ್ತ ಇಲ್ಲದೆ ಇವತ್ತು ಸಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯುವ ಅಧ್ಯಕ್ಷರಾದ ಫಿರೋಜ್ ಮಲಾರ್ ಅವರು ಒಳ್ಳೆಯ ಒಂದು ಯೋಜನೆಯನ್ನು ಹಾಕಿರ್ತಾರೆ. ಅವರ ಯುವ ಸಮೂಹವನ್ನು ಒಟ್ಟುಗೂಡಿಸಿ ರಕ್ತದಾನವನ್ನು ಕೊಟ್ಟು ಜೀವ ಉಳಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದು ಯಶಸ್ವಿಯಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಫಿರೋಜ್ ಮಲಾರ್ ಅವರ ನೇತೃತ್ವದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿ ನಮ್ಮ ಯುವಕರನ್ನು ಒಳ್ಳೆಯ ಒಂದು ಯೋಜನೆ ಹಾಕುವಲ್ಲಿ ಯಶಸ್ವಿಯಾಗಲಿ. ನಮ್ಮ ಯುವ ಜನತೆ ದೇಶಕ್ಕಾಗಿ ದುಡಿಯುವಂಥ ಒಂದು ಒಳ್ಳೆಯ ಯೋಜನೆ ಆಗಲಿ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಮಾಜಿ ಸಚಿವರು ಶಾಸಕರಾದ ಯು ಟಿ ಖಾದರ್ ಅವರ ಆದೇಶದ ಮುಖಾಂತರ ಇವತ್ತು ಉಳ್ಳಾಲದ ಯೂತ್ ಕಾಂಗ್ರೆಸ್ಸಿನ ಯುವಕರು ಸಾರ್ವಜನಿಕರು ದೇಶಕ್ಕಾಗಿ ಸಂವಿಧಾನ, ಜೀವಕ್ಕಾಗಿ ರಕ್ತದಾನ ಮುಖೇನ ಇವತ್ತು ಹಲವಾರು ಯುವಕರು ಹಿರಿಯರು ಬ್ಲಡ್ ದಾನ ಕೊಟ್ಟಿದ್ದಾರೆ. ಖಂಡಿತವಾಗಿ ಮನುಷ್ಯರಿಗೆ ರಕ್ತದಾನಕ್ಕಿಂತ ದಾನ ಇನ್ನೊಂದಿಲ್ಲ. ಆದುದರಿಂದ ಎಲ್ಲ ಜಾತಿ ಧರ್ಮದವರು ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಫಿರೋಜ್ ಮಲಾಲ್ರವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಹಕಾರದಲ್ಲಿ ಇವತ್ತು ಎಲ್ಲ ಜಾತಿ ಧರ್ಮದವರು ಇಲ್ಲಿ ಬಂದು ರಕ್ತದಾನ ಮಾಡಿದ್ದಾರೆ. ರಕ್ತದಾನ ಮಾಡಿದ ಎಲ್ಲ ಯುವಕರಿಗೆ ನಾನು ಮಂಗಳೂರು ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೆ ಎಲ್ಲ ರೀತಿಯ ಸಹಕಾರ ಯುವಕರದ್ದು ಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ದೇಶಕ್ಕಾಗಿ ಸಂವಿಧಾನ, ಜೀವಕ್ಕಾಗಿ ರಕ್ತದಾನ ಎನ್ನುವ ಆಶಯದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಯೂತ್ ಕಾಂಗ್ರೆಸ್ ಹಾಗೂ ಉಲ್ಲಾಲ ಯೂತ್ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ನಡೀತಾ ಇರುವಂತಹ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಹಾಗೂ ನಮ್ಮ ನೆಚ್ಚಿನ ಉಲ್ಲಾಲದ ನಾಯಕರಾದಂತಹ MLA ರಾದಂತಹ ಶ್ರೀ ಯು ಟಿ ಖಾದರ್ ಅವರ ಸಾರಥ್ಯದಲ್ಲಿ ನಡೀತಿರುವಂಥ ಎಲ್ಲ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಹಾಗೂ ಆಶಾರ್ಯರು ಹಾಗೂ ನಮ್ಮ ಮೇಲೆ ಪ್ರೀತಿಟ್ಟು ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ಗಣರಾಜ್ಯೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಈ ರಕ್ತದಾನ ಶಿಬಿರ ಬಹುಶಃ ಒಂದು ಐತಿಹಾಸಿಕ ರಕ್ತದಾನ ಶಿಬಿರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಉಲ್ಲಾಳದಲ್ಲಿ ಮೊದಲ ಬಾರಿಗೆ ಯುವ ಕಾಂಗ್ರೆಸ್ ಸಮಿತಿ, ನಗರ ಸಮಿತಿ ಹಾಗೂ ಬ್ಲಾಕ್ ಸಮಿತಿ ಜಂಟಿಯಾಗಿದ್ದುಕೊಂಡು ಒಂದು ಒಳ್ಳೆಯ ವರ್ಚಸ್ಸನ್ನು ಹೊಂದಿರತಕ್ಕಂಥ ಇಬ್ಬರು ನಾಯಕತ್ವ ಫಿರೋಜ್ ಮತ್ತು ನಮ್ಮ ರಶೀದ್ರವರ ನಾಯಕತ್ವದಲ್ಲಿ ಎಲ್ಲ ಭಾಗಗಳ ಯುವ ಕಾಂಗ್ರೆಸ್ನ ಸಮೂಹ ಎದ್ದು ಬಂದು ಇವತ್ತು ಗಣರಾಜ್ಯೋತ್ಸವ ದಿವಸ ಮತ್ತೊಮ್ಮೆ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ಯುವಕರಿಗೂ ನೆನಪು ಮಾಡುವ ನಿಟ್ಟಿನಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಸೇನಾನಿಗಳು ಬಲಿದಾನವನ್ನು ನೀಡಿರ್ತಕ್ಕಂತಹ ಆ ರಕ್ತದ
ಕಣವನ್ನು ಇವತ್ತು ಬಹುಶಃ ಜನರಿಗೆ ನೆನಪು ಮಾಡಿ ಕೊಡಬೇಕು ಅಂತ ಒಂದು ಮನಸ್ಸನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದಾಗಿ ಇವತ್ತಿನ ಈ ರಕ್ತದಾನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಬಹುಶಃ ಪ್ರತಿ ವರ್ಷ ಇದೇ ರೀತಿ ಹಮ್ಮಿಕೊಳ್ಳುವ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅವತ್ತಿನ ಏನು ಸೇನಾನಿಗಳು ಬಲಿದಾನವನ್ನು ಮಾಡಿದ್ದಾರೋ ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾ ಪ್ರತಿ ವರ್ಷ ಈ ರೀತಿ ರಕ್ತದಾನವನ್ನು ಮಾಡುವ ಮುಖಾಂತರ ಜನರಿಗೆ ನೆನಪನ್ನು ಮಾಡ್ತಾ ಇರಬೇಕು ಅಂತ ಈ ಬಹುಶಃ ಏನು ಇವತ್ತು ಭಾರತ ದೇಶದಲ್ಲಿ ಜನಾಂಗೀಯ ಅಥವಾ ಕೋಮು ದ್ವೇಷವನ್ನು ಹರಡಿ ಬಹುಶಃ ಸಮಾಜದಲ್ಲಿ ಇಬ್ಬಾಗವನ್ನು ಮಾಡಲು ಪ್ರಯತ್ನ ಮಾಡುವಂತಹ ಶಕ್ತಿ ಏನಿದೆ, ಇದರ ವಿರುದ್ಧ ಹೋರಾಡಲು ಇದೊಂದು ಶಕ್ತಿಯುತವಂತಹ ಒಂದು ಅಸ್ತ್ರ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿ ತನ್ನ ಮುಖಾಂತರ ಹಲವಾರು ಜೀವ ರಕ್ಷಣೆಗೆ ಇದೊಂದು ಪಾತ್ರವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಉಲ್ಲಾಲ ಬ್ಲಾಕ್ ಯುವ ಕಾಂಗ್ರೆಸ್ನ ವತಿಯಿಂದ ಇವತ್ತು ನಾವು ಬೃಹತ್ ರಕ್ತದಾನ ಶಿಬಿರ ಉಲ್ಲಾಲ ನಗರಸಭಾ ವ್ಯಾಪ್ತಿಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಈಗ ತಾನೇ ರಕ್ತದಾನ ಆರಂಭಿಸಿದ್ದೇವೆ. ಭಾಳಷ್ಟು ಗ್ರಾಮಾಂತರ ಪ್ರದೇಶದಿಂದ ಉಲ್ಲಾಲದ ಭಾಗದ ಪ್ರತಿಯೊಬ್ಬರು ಕೂಡ ಯುವಕರು ಭಾಳಷ್ಟು ಹುಮ್ಮಸ್ಸಿಂದ ನಮಗೆ ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಶಾಸಕರಾದ UT ಖಾದರ್ ಅವರು ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸ್ವತಃ ಅವರೇ ಈಗ ತಾನೇ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ಭಾಗಕ್ಕೆ ಬಂದು ಅವರು ಕೂಡ ರಕ್ತದಾನ ಮಾಡ್ತಾರೆ. ಅದರೊಟ್ಟಿಗೆ ನಮ್ಮೆಲ್ಲ ಯುವಕರಿಗೂ ಕೂಡ ಅವರು ಒಂದು ಶಿಸ್ತಿನಿಂದ ಒಂದು ಟಾರ್ಗೆಟ್ ಮಾಡಿದ್ದಾರೆ. ಇಷ್ಟಿಷ್ಟು ಗ್ರಾಮದಿಂದ ಇಷ್ಟು ಮಂದಿ ಬರಲೇಬೇಕಂತೇಳಿ ಆ ಒಂದು ನಿಟ್ಟಿನಲ್ಲಿ ಶಾಸಕರ ಮೇಲೆ ಅವರ ಮಾತಿಗೆ ಒಂದು ಬೆಲೆ ಕಟ್ಟು ಭಾಳಷ್ಟು ಯುವಕರು ಈಗ ತಾನೇ ಬರ್ತಾ ಇದ್ದಾರೆ. ಈ ಒಂದು ರಕ್ತದಾನ ಮಾಡಲಿಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದರೊಟ್ಟಿಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು 3 ದಿವಸದಿಂದ ನನ್ನ ಕಮಿಟಿಯ ಉಪಾಧ್ಯಕ್ಷರು, ನನ್ನ ಸಹಪ್ರವರ್ತಕರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನನ್ನ ಹತ್ರ ಸಹಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಉಲ್ಲಾಲ ಬ್ಲಾಕಿನ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಅಧ್ಯಕ್ಷರಾದ ಫಿರೋಜ್ ಅವರ ನೇತೃತ್ವದಲ್ಲಿ ತಮ್ಮ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಇವತ್ತು ಉಲ್ಲಾಲ ಪುರಸಭೆಯ ಸಭಾಂಗಣದಲ್ಲಿ ದೇಶಕ್ಕಾಗಿ ಸಂವಿಧಾನ, ಜೀವಕ್ಕಾಗಿ ರಕ್ತದಾನ ಎಂಬ ಒಂದು ಘೋಷಣೆಯೊಂದಿಗೆ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಶಿಬಿರವನ್ನು ಏರ್ಪಡಿಸಿದಂಥ ಭಾರತದ ಗಣರಾಜ್ಯೋತ್ಸವದ ದಿನವಾದ ಈ ಶುಭ ದಿನದಂದು ಹಮ್ಮಿಕೊಂಡದಂತೂ ನಿಜವಾಗಿಯೂ ಇದು ಒಂದು ಶುಭ ಸಂದೇಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಇವರ ಧ್ಯೇಯ ವಾಕ್ಯ ಏನಂತ ಹೇಳಿದರೆ ದೇಶಕ್ಕಾಗಿ ಸಂವಿಧಾನ. ಈ ದೇಶಕ್ಕಾಗಿ ಸಂವಿಧಾನ ಯಾಕೆ ಬಂತು, ಯಾರು ಮಾಡಿದರು, ಇದರ ಬಗ್ಗೆ ನಾವು ಇವತ್ತಿನ ಪೀಳಿಗೆಗೆ ಬಹಳವಾಗಿ ತಿಳಿ ಹೇಳಬೇಕಾಗಿದೆ. ಯಾಕೆಂತ ಹೇಳಿದರೆ ಅಂಬೇಡ್ಕರ್ ಅವರು ಸುಮಾರು 250 ಜನರನ್ನು ಸೇರಿಸಿಕೊಂಡು ಈ ದೇಶದ ಭವಿಷ್ಯತ್ತಿನ ಉಳಿವಿಗಾಗಿ ಹಲವಾರು ಸಮಯಗಳ ಕಾಲ ಕುಳಿತು ಸಂವಿಧಾನವನ್ನು ರಕ್ಷಿಸಿದ್ದಾರೆ. ಆ ಸಂವಿಧಾನ ಪ್ರಕಾರ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ ಬೆಳೀಲಿಕ್ಕೆ ಕಾರಣವಾಯಿತು. ಅಂದರೆ ಎಲ್ಲ ಜಾತಿ ಧರ್ಮದ, ಎಲ್ಲ ವರ್ಣ ಬಣ್ಣದ ಜನರು ಒಂದಾಗಿಕೊಂಡು ಈ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗಿ ಬಲಿಷ್ಠ ರಾಷ್ಟ್ರವಾಗಿದೆ. ಆದರೆ ದುರದೃಷ್ಟವಶಾತ್ ಈಗ ಏನಾಗಿದೆ ಅಂತ ಹೇಳಿದರೆ ಸಂವಿಧಾನವನ್ನು ಒಡೆಯುವಂಥ ಒಂದು ಕಾಲ, ಬಣ್ಣಗಳ ಬಗ್ಗೆ, ಜಾತಿಯ ಬಗ್ಗೆ, ಧರ್ಮಗಳ ಬಗ್ಗೆ ಬಿಕ್ಕಟ್ಟನ್ನು ಹಾಕಿಕೊಂಡು ಇವತ್ತು ಸಂವಿಧಾನವನ್ನು ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ. ಹಾಗಾಗಿ ಈ ಸಂವಿಧಾನದ ಬಿಕ್ಕಟ್ಟನ್ನು ಬಗೆಹರಿಸಿ ಅಂಬೇಡ್ಕರ್ ನೇತೃತ್ವದಲ್ಲಿ ಆದಂಥ ಒಗ್ಗಟ್ಟಿನ ಭಾರತವನ್ನು ಮಾಡಲಿಕ್ಕೆ ಮಗದೊಮ್ಮೆ ಯುವಜನತೆ ಒಗ್ಗಟ್ಟಾಗಬೇಕಾಗಿದೆ. ಒಗ್ಗಟ್ಟಿನಿಂದ ಮಾತ್ರ, ಐಕ್ಯದಿಂದ ಮಾತ್ರ ಈ ರಾಷ್ಟ್ರವನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯುವ ಕಾಂಗ್ರೆಸ್ಸಿನ ಈ ಕಾರ್ಯಕ್ರಮವು ಅದಕ್ಕೆ ಒಂದು ದ್ಯೋತಕವಾಗಲಿ ಅಂತ ಹಾರೈಸಿ, ಈ ಜೀವಕ್ಕಾಗಿ ರಕ್ತದಾನ ಅಂತ ಹೇಳುವಂಥ ಪ್ರಶ್ನೆ
ಖಂಡಿತವಾಗಿ ಒಪ್ಪುವಂಥ ಪ್ರಶ್ನೆ. ಯಾಕೆಂತ ಹೇಳಿದರೆ ಇವತ್ತು ನಾವು ಹಲವಾರು ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಅದೇ ರೀತಿ ಹೊಸ ಹೊಸ ಹೆಸರಿನ ರೋಗಗಳು ಜನರನ್ನು ಆವರಿಸಿಕೊಂಡು ಶಸ್ತ್ರಚಿಕಿತ್ಸೆ ಇನ್ನಿತರ ಮುಂತಾದ ಕಾರ್ಯಗಳಿಗೆ ರಕ್ತವು ಬಹಳ ಅಗತ್ಯವಾಗಿದೆ. ಈ ರಕ್ತವು ಬಹಳಷ್ಟು ಅಗತ್ಯವಿರುವ ಕಾರಣ ಅದೊಂದು ಬಹಳ ಕಾಲವಾಗಿ ಶೇಖರಿಸಿಡುವಂಥದ್ದು ಅಥವಾ ಕಾರ್ಖಾನೆಯ ಮೂಲಕ ಉತ್ಪಾದನೆ ಮಾಡುವಂಥ ವಸ್ತಲ್ಲ. ಈ ರಕ್ತ ಎಂಬುದು ಮನುಷ್ಯನ ಶರೀರದಿಂದ ಉತ್ಪತ್ತಿ ಆಗುವಂಥದ್ದು. ಆ ರಕ್ತವನ್ನೇ ಇನ್ನೊಂದು ಜೀವಕ್ಕೆ ಕೊಡಬೇಕಾಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗೆ ಬಡ ರೋಗಿಗಳಿಗೆ ಅಥವಾ ಶ್ರೀಮಂತ ರೋಗಿಗಳಿಗೂ ಆಗಿರಬಹುದು ರಕ್ತದಾನದಲ್ಲಿ ಅಲ್ಲಿ ಬಣ್ಣ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ. ಎಲ್ಲ ದೇಶ ಭಾವನೆಯನ್ನು ಮರೆತು ಒಂದಾಗಿಕೊಂಡು ಇವತ್ತು ಬ್ಲಡ್ ಬ್ಯಾಂಕ್ನಲ್ಲಿ ಸಿಗುವಂಥ ರಕ್ತವನ್ನು ಎಲ್ಲ ಜಾತಿ ಧರ್ಮದವರು, ಎಲ್ಲ ವರ್ಣದವರು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಹಾಗಾಗಿ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ತಾವುಗಳು ಕೈ ಹಾಕಿ ಈ ಒಂದು ವ್ಯವಸ್ಥೆ ಮಾಡಿದ್ದು ನಿಜವಾಗಿಯೂ ಶ್ಲಾಘನೀಯ. ಈ ಒಂದು ಉತ್ತಮವಾದ ಕಾರ್ಯಕ್ಕೆ ನಾನು ಸ್ವಂತ ನೆಲೆಯಲ್ಲಿ ಹಾಗೂ ಉಳ್ಳಾಳದ ಜನತೆ ಪರವಾಗಿ ಯುವ ಕಾಂಗ್ರೆಸ್ನ ಎಲ್ಲ ಮಿತ್ರರಿಗೆ, ಅದೇ ರೀತಿ ಅದರ ಅಧ್ಯಕ್ಷರಿಗೆ, ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲರಿಗೂ ವಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಮುಂದೆ ಕೂಡ ಸರ್ವಶಕ್ತನಾದ ಸೃಷ್ಟಿಕರ್ತ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ನಿಮ್ಮ ಯುವ ಪಡೆಗೆ ದೇವರು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಉಲ್ಲಾಲ ಬ್ಲಾಕ್ ಯೂತ್ ಕಾಂಗ್ರೆಸ್ ಹಾಗೂ ಉಲ್ಲಾಲ ನಗರ ಯೂತ್ ಕಾಂಗ್ರೆಸ್ ವತಿಯಿಂದ ಜಂಟಿಯಾಗಿ ಹಮ್ಮಿಕೊಂಡಂತಹ ರಕ್ತದಾನ ಶಿಬಿರ ಒಂದು ಅರ್ಥಪೂರ್ಣವಾದ ಶಿಬಿರ ಆಗಿದೆ. ಯಾಕೆಂತ ಹೇಳಿದರೆ ಬಹುಶಃ ಗಣರಾಜ್ಯ ದಿವಸದಂದು ಬಹುಶಃ ದೇಶಕ್ಕಾಗಿ ಸಂವಿಧಾನ ಜೀವಕ್ಕಾಗಿ ರಕ್ತದಾನ ಎಂಬ ಘೋಷಣೆ ಮುಖಾಂತರ
ಯುವಕರು ಈ ದೇಶದಾದ್ಯಂತ ಇವತ್ತು ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಳ್ಳಾಲ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ರಶೀದ್ ಕೋಡಿ ಅವರು, ಉಳ್ಳಾಲ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಆಗಿರುವಂಥ ಫಿರೋಜ್ ಅವರು, ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಈ ಕ್ಷೇತ್ರದ ವಿವಿಧ ಕಡೆ ಹಮ್ಮಿಕೊಂಡ ಸಂದರ್ಭದಲ್ಲಿ ಉಳ್ಳಾಲ ನಗರದಲ್ಲಿ ಎಲ್ಲರ ಸಹಕಾರ ಪಡೆದುಕೊಂಡು ಭಾಳಷ್ಟು ಯುವಕರು ಯುವತಿಯರು ಮುಂದೆ ಬಂದು ರಕ್ತವನ್ನು ದಾನ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಪ್ರತಿಯೊಂದು ರಕ್ತವು ಕೂಡ ಏನು ದಾನ ಮಾಡಿದ್ದೀರಾ ಮುಂದಿನ ದಿನ ಭಾಳಷ್ಟು ಜೀವನ ಉಳಿಸುವಂಥ ಕೆಲಸ ನಿಮ್ಮೆಲ್ಲರಿಂದ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಸಮಾಜದಲ್ಲಿ ಏಕತೆ, ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಒಗ್ಗಟ್ಟಿಗೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದೆ ನಿಂತು ಕೋಮುವಾದ, ದ್ವೇಷವಾದ ಮತ್ತು ಜಾತಿವಾದದ ವಿರುದ್ಧ ಒಂದು ಅಣೆಕಟ್ಟಾಗಿ ತನ್ನ ಕೆಲಸವನ್ನು ನಿರ್ವಹಿಸಬೇಕಂತೇಳಿ ನಾನು ಸರ್ವರಿಗೂ ಶುಭಾಶಯ ಸಲ್ಲಿಸ್ತೇನೆ. ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ದ ಅಧ್ಯಕ್ಷರ ನೇತೃತ್ವಡು ಇನಿ ರಕ್ತದಾನ ಶಿಬಿರ ನಡತುಂಡು ಬಾರಿ ಮಲ್ಲ ಸಂತೋಷ ಸಂಗತಿ. ಅಂಡ ರಾಜಕೀಯ ಪಕ್ಷಡು ಕಾಂಗ್ರೆಸ್ ಒಂಜಿ ಪಕ್ಷ ಇತಿಹಾಸ ಎತ್ತಿನ ಪಕ್ಷ. ಪ್ರತಿ ಒಂಜಿ ಜನಕ್ಲಿನ ಬಡ ಜನಕ್ಲಿಗೆ ಒಂಜಿ ಸಹಕಾರ ಮನ್ಪುನಂಚಿನ ಒಂಜಿ ಪಕ್ಷ. ಭೂ ಮಸೂದೆ ಕಾನೂನು ಅವಾರ್ಡ್ ಒಂಜಿ ಜನಕ್ಲೆಗ್ ಪ್ರತಿ ಒಂಜಿ ಲೆತ್ತುಕೇಂಡಂಚಿನ ಪಕ್ಷ. ಅಂಚನೆ ಮಂಗಳೂರು ನಮ್ಮ ವಿಧಾನಸಭಾ ಕ್ಷೇತ್ರದ ಯುಟಿ ಖಾದರ್ ಸರ್ ಮಾಜಿ ಸಚಿವರು ಇತ್ತೆ ಶಾಸಕರಾದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಎಡ್ಡೆ ಅಭಿವೃದ್ಧಿ ಮಂತೇರು. ಅಂಚ ಆರ್ನ ಮಾರ್ಗದರ್ಶನ ನಮ್ಮ ಬ್ರಹ್ಮಶ್ರೀನಾರಾಯಣ ಗುರು ಸ್ವಾಮಿನ ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ಮತ ಪನ್ಪುಣ ಅವೇ ಪಾಲಿಸಿದು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರನ ಅಭಿವೃದ್ಧಿ ಮನ್ಪೆರೆ ಪಣ ತೊಟ್ಟದು ಉಳ್ಳೇರಾರು. ಅಂಚನೆ ಇನಿ ಈ ಹಿಂದುಳಿದ ವರ್ಗದ ಕ್ಲೆಗ್ ಏತ್ ಈ ಕೇಂದ್ರ ಸರ್ಕಾರ ಎಲ್ಲಿಯ ಪನ್ಪುಣ ಈ ಸತ್ಯದ ಈ ಗಣರಾಜ್ಯೋತ್ಸವಗೂ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿನ ತಿರಸ್ಕಾರ ಮಂತಿರ ಟ್ಯಾಬ್ಲೋನು ಐಕಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಲ್ಲಿ ಹಿಡಿದಿಲ್ಲ ಇನ್ನು ಮಾತ ಟ್ಯಾಬ್ಲೋದ ಒಂಜಿ ಮೆರವಣಿಗೆ ಎಲ್ಲ ಮಂತದ ಇಂದು ಈ ಕೇಂದ್ರ ಸರ್ಕಾರಗೂ ಎಂಕುಲು ತೆರಿಪವನ ಒಂಜಿ ಕೆಲಸ ಮಂತೊಂದುಲ್ಲ. ಅಂಚೆನೆ ಇನಿ ಈ ರಕ್ತದಾನ ಶಿಬಿರ ವೈದ್ಯನ ಮಾತೆರೆಗ್ಲ ದೇವರ ಆರೋಗ್ಯ ಭಾಗ್ಯ ಕೊಡ್ದು ನನ್ನ ಮಿತ್ತಗಳ ಜನಕ್ಲ ಸೇವೆ ಮನ್ಪುನಂಚಿನ ಶಕ್ತಿನಿ ಜನಕ್ಲೆ ಕೊರಡು ಕಾಂಗ್ರೆಸ್ ಪಕ್ಷ ಏಪಲ ಬಡವರೆಗೂ ಬದ್ಧವಾದುಂಡು ಪನ್ಪುನಕ್ಕೆ ಪಣನುವೆ.